ಎಲ್ಲರಿಗೂ ಧನ್ಯವಾದಗಳು. ನಾನು ರೇವಣಸಿದ್ದಪ್ಪ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಲೋಕಾಪುರ, ತಾಲೂಕು ಆಮದೋಳ್, ಜಿಲ್ಲಾ ಬಾಗಲಕೋಟೆ. ಪದವಿ BA ವಿಷಯ ಐಚ್ಛಿಕ ಕನ್ನಡ, ಸೆಮಿಸ್ಟರ್ 6, ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ, ಅವಧಿ 3. ಶೀರ್ಷಿಕೆ ಸಂಸ್ಕೃತಿ ಹಾಗೆಂದರೇನು, ಉಪಶೀರ್ಷಿಕೆ ಸಂಸ್ಕೃತಿ ವಿಮರ್ಶೆಯ ಮುಂದಿನ ಭಾಗ. ಕಲಿಕಾ ಉದ್ದೇಶಗಳು: ಇಲ್ಲಿ ಲೇಖಕರ ಪರಿಚಯ, ಸಂಸ್ಕೃತಿಯ ವಿಶಾಲ ಅರ್ಥವನ್ನು ಅರಿಯುವುದು, ಕರ್ನಾಟಕ ಸಂಸ್ಕೃತಿಯನ್ನು ಅರಿಯುವುದು, ಸಂಸ್ಕೃತಿಯ ವಿವಿಧ ರೂಪಗಳನ್ನು ತಿಳಿಯುವುದು. ಕಲಿಕಾ ಫಲಿತಗಳು: ಪ್ರಸ್ತುತ ಕಲಿಕೆಯ ಫಲಿತಗಳನ್ನು ನೋಡಿದಾಗ ಸಂಸ್ಕೃತಿಯ ವಿವಿಧ ಪರಿಕಲ್ಪನೆಯನ್ನು ಅರಿಯುವುದು, ಸಂಸ್ಕೃತಿಯ ಬೇರೆ ಬೇರೆ ಜ್ಞಾನ ಶಿಸ್ತುಗಳ ಅರಿವು, ಬೇರೆ ಬೇರೆ ಜ್ಞಾನ ಶಿಸ್ತುಗಳ ಮೂಲಕ ಸಂಸ್ಕೃತಿಯ ವ್ಯಾಖ್ಯೆಯನ್ನು ತಿಳಿಯುವುದು. ಪ್ರಮುಖವಾಗಿ ಈಗಾಗಲೇ ಸಂಸ್ಕೃತಿ ಎಂದರೇನು ಅಂತಕ್ಕಂಥ ನಾವು ಅರ್ಥೈಸಿಕೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಸಂಸ್ಕೃತಿ ಎಂದಾಗ ಅದಕ್ಕೆ ನಿರ್ದಿಷ್ಟವಾದಂಥ ಅರ್ಥವೇ ಇಲ್ಲ. ಯಾಕಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಕುಲ ಸಂಸ್ಕೃತಿ ಬರ್ತದೆ, ಯಜಮಾನ ಸಂಸ್ಕೃತಿ ಬರ್ತದೆ, ಇಸ್ಲಾಂ ಸಂಸ್ಕೃತಿ ಬರ್ತದೆ, ಹಿಂದೂ ಸಂಸ್ಕೃತಿ ಬರ್ತದೆ, ಮುಂತಾದ ಸಂಸ್ಕೃತಿಗಳು. ಅದರಲ್ಲಿ ಏನಪ್ಪ ಅಂದ್ರೆ ರಾಜಕೀಯ ಒಂದು ಸಂಸ್ಕೃತಿ ಬರ್ತದೆ. ಹಾಗಾದ್ರೆ ನಿಜವಾದಂಥ ಸಂಸ್ಕೃತಿ ಏನು ಅಂತಕ್ಕಂಥದ್ದು ವಿಚಾರ ಮಾಡಿದಾಗ ಕನ್ನಡದ ಹೆಚ್ಚಿನ ಸಂಸ್ಕೃತಿಯ ಚಿಂತಕರು 19ನೇ ಶತಮಾನದ ಸಂಸ್ಕೃತಿ ಚಿಂತಕರಾದ ಮ್ಯಾಥ್ಯೂ ಅರ್ನಾಲ್ಡ್ ಈ ರೀತಿಯಾಗಿ ಉಲ್ಲೇಖ ಮಾಡ್ತಾನೆ. ಅವನು ಅದರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ DVG ಹಾಗೂ ಮಾಸ್ತಿ ಅವರು ಕೂಡ ಏನಪ್ಪ ಅಂದ್ರೆ ಇವರನ್ನು ನೆನೆತಕ್ಕಂಥ ಒಂದು ಸಂದರ್ಭವನ್ನು ಕೂಡ ಇಲ್ಲಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರಮುಖವಾಗಿ ಕಲ್ಚರ್ ಆ್ಯಂಡ್ ಅನಾರ್ಕಿ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಇಲ್ಲಿ ಅರ್ನಾಲ್ಡ್ ಹೇಳ್ತಕ್ಕಂಥದ್ದು, ಮತ್ತು ಅದೇ ರೀತಿಯಾಗಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತಕ್ಕಂಥ ಕಾದಂಬರಿಯಲ್ಲಿ ಏನಪ್ಪ ಅಂದರೆ ಇಲ್ಲಿ ಮೂಢ ಎಂದು ಭಾವಿಸಿದ ಜನರಿಗೆ ಸಂಸ್ಕೃತಿಯನ್ನು ಕೊಡುವ ಉದ್ದೇಶವುಳ್ಳ ಹುವಯ್ಯನು ಅಟ್ಟದ ಮೇಲೆ ಕುಳಿತು ಓದುವುದು ಮ್ಯಾಥ್ಯೂ ಅರ್ನಾಲ್ಡ್ನನ್ನು 19ನೇ ಶತಮಾನದ ಹಿಂದಿನ ಚಿಂತಕನಾದ ಕನ್ನಡ ಸಂಸ್ಕೃತಿ ಚಿಂತನೆಯ ಮೇಲೆ ತುಂಬ ಪ್ರಭಾವ ಬೀರಿದವನು. ಅದೇ ರೀತಿಯಾಗಿ ಪ್ರಮುಖವಾಗಿ ಸಂಸ್ಕೃತಿ ಎಂದರೆ ಒಂದು ಸಮುದಾಯದ ಸಮಗ್ರವಾದ ಜೀವನ ವಿಧಾನ ಅಂತ ಕೂಡ ನಾವು ಇಲ್ಲಿ ಅರ್ಥೈಸಿಕೊಳ್ಬೋದು. ಅದ್ರ ಜೊತೆಗೆ ಒಳಿತು, ಬೇಲು, ಕೀಳು, ತಾರತಮ್ಯವಿಲ್ಲ ಎಂಬ ವ್ಯಾಖ್ಯೆ ಹೆಚ್ಚು ಬಳಕೆ ಆಗಬಹುದು. ಮ್ಯಾಥ್ಯೂ ಅರ್ನಾಲ್ಡ್ನ ಪ್ರಕಾರ ಸಂಸ್ಕೃತಿ ಅಂದರೆ ಮೇಲು, ಕೀಳು ಅಥವಾ ಉಚ್ಚ, ಕನಿಷ್ಠ ಇವುಗಳ ಭೇದ ಭಾವದಲ್ಲಿ ಯಾವುದೇ ರೀತಿಯ ಒಂದು ಭೇದ ಭಾವ ಇರಲಾರ್ದಂಥ ಒಂದು ಪರಿಸರವನ್ನು ನಾವೇನಾದರೂ ಸೃಷ್ಟಿಸಿಕೊಂಡಿದ್ದೇವೆ ಅಂದರೆ ಅದಕ್ಕೆ ನಾವು ಸಂಸ್ಕೃತಿ ಅಂಥೇಳಿ ಕರೀಬಹುದು ಅಂಥೇಳಿ ಮ್ಯಾಥ್ಯೂ ಅರ್ನಾಲ್ಡ್ ಅಂತಕ್ಕಂಥವ ಏನಪ್ಪ ಅಂದರೆ ಇಲ್ಲಿ ವಿದ್ವಾಂಸ 19ನೇ ಶತಮಾನದಾಗ ಇಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ನೀವಿಲ್ಲಿ ನೆನಪಿಟ್ಕೋಬೇಕು. ಇನ್ನು ಅದೇ ರೀತಿ ಈ ವ್ಯಾಖ್ಯೆಯ ಬಳಕೆಗೆ ಬರಲು ಬುಡಕಟ್ಟು ಸಮುದಾಯಗಳ ಅಧ್ಯಯನ ಮಾಡುವ ಸಾಂಸ್ಕೃತಿಕ ಮಾನವಶಾಸ್ತ್ರದ ಪ್ರೇರಣೆಯು ಒಂದು ಕಾರಣ. ಮುಖ್ಯವಾಗಿ ನಮ್ಮ ಸಮಾಜದ ಕೆಳಜಾತಿಗಳಿಂದ ಬಂದ ವಿದ್ವಾಂಸರು ಈ ವ್ಯಾಖ್ಯೆಯನ್ನು ವ್ಯಾಪಕವಾಗಿ ಪ್ರಯೋಗ ಮಾಡಿದರು. ಮ್ಯಾಥ್ಯೂ ಅರ್ನಾಲ್ಡ್ ಆಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ಮತ್ತು ಕೆಳಮಟ್ಟದ ಕೆಲವೊಂದು ವಿದ್ವಾಂಸರು ಏನು ಬರ್ತಾರೆ ಇಲ್ಲಿ, ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ಇಲ್ಲಿ ಪ್ರಮುಖವಾಗಿ ಸಂಸ್ಕೃತಿ ಅಂದ್ರೆ ಬುಡಕಟ್ಟು ಜನಾಂಗ ಎಲ್ಲ ಸಮುದಾಯದವರ ಒಂದು ಅಭಿವೃದ್ಧಿ ಅಥವಾ ಉಪಸಂಸ್ಕೃತಿ, ಮುಖ್ಯವಾಗಿ ಸಮಾಜದ ಇಲ್ಲಿ ತಳಸ್ತರದ ಆಲೋಚನೆಗಳನ್ನು ಮಲಿನ ಅನಿಸಿದ್ದನ್ನು ಒಳಗೊಳ್ಳುವಂತೆ ವಿಸ್ತಾರ ಪಡೆಯಿತು ಬರಗೂರು ರಾಮಚಂದ್ರಪ್ಪ ಅವರು ಕೂಡ ಏನಪ್ಪ ಅಂದ್ರೆ ಒಂದು ಮಾತನ್ನ ಹತ್ರ ಉಪಸಂಸ್ಕೃತಿ ಪರಿಕಲ್ಪನೆ ರೂಪಿಸಿರ್ತಕ್ಕಂಥದ್ದು. ಉಪಸಂಸ್ಕೃತಿ ಅಂದರೆ ಸಂಸ್ಕೃತಿಯಲ್ಲೇ ಅತ್ಯಂತ ತುಚ್ಛವಾಗಿರ್ತಕ್ಕಂಥ ಒಂದು ಜನಾಂಗಗಳ ಅಧ್ಯಯನ, ಅವರ ಒಂದು ಆಲೋಚನೆ, ಅವರ ಒಂದು ವಿಚಾರ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಬುದ್ಧತೆಗೆ ನಾವೇನು ಕರಿತೀವಪ್ಪ ಅಂದರೆ ಇಲ್ಲಿ ಸಂಸ್ಕೃತಿ ಅಂತಕ್ಕಂಥ ಅರ್ಥವನ್ನು ನಾವು ಕೊಡಬಹುದು. ಇನ್ನು ಅದೇ ರೀತಿಯಾಗಿ ಮುಂದೆ ಕನ್ನಡ ಸಂಸ್ಕೃತಿ ಅಂದರೆ ಕನ್ನಡದಲ್ಲಿ ಬೇರೆ ಬೇರೆ ಒಂದು ಜ್ಞಾನ ಶಿಸ್ತುಗಳು ಕೂಡ ಏನಪ್ಪ ಅಂದರೆ ಇಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಆ ಒಂದು ಶಬ್ದವನ್ನು ನೋಡಿದಾಗ ಪರಿಭಾಷೆ ಅಥವಾ ಪರಿಕಲ್ಪನೆಯಾಗಿ ಮಾಡಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವೇನಪ್ಪ ಅಂದರೆ ಇಲ್ಲಿ ಅಧ್ಯಯನವನ್ನು ಕೂಡ ಇಲ್ಲಿ ಮಾಡಬಹುದು. ಉದಾಹರಣೆಗಾಗಿ ಸಾಂಸ್ಕೃತಿಕ ಎಂಬ ಪದ ಸಾಂಸ್ಕೃತಿಕ ಅಧ್ಯಯನ ಅಂತ ಆಗಬಹುದು, ಅಥವಾ ಏನಪ್ಪ ಅಂದ್ರೆ ಸಾಮಾಜಿಕ ರಚನೆಯಲ್ಲಿ ಸಮಾಜ, ರಾಜಕಾರಣ, ಧರ್ಮ, ಸಾಹಿತ್ಯ, ಆರ್ಥಿಕತೆ ಇವು ಒಂದಕ್ಕೊಂದು ಸೇರಿಕೊಂಡು ಇರೋದೇನಪ್ಪ ಅಂದ್ರೆ ಪ್ರಮುಖವಾಗಿ ಭಾಳ ಜ್ಞಾನ ಶಿಸ್ತಿನ ಅಧ್ಯಯನದಲ್ಲಿ ಇತ್ತೀಚೆಗೆ ಏನಪ್ಪ ಅಂದ್ರೆ ಬಳಕೆ ಆಗ್ತಕ್ಕಂಥ ಒಂದು ಪದ ಸಾಂಸ್ಕೃತಿಕ ಅಧ್ಯಯನ ಅಂತಕ್ಕಂಥದ್ದು. ಸಾಂಸ್ಕೃತಿಕ ಅಧ್ಯಯನ ಅಂತಕ್ಕಂಥ ಏನಪ್ಪ ಅಂದರೆ ಇತ್ತೀಚೆಗೆ ಬಳಕೆ ಆಗ್ತಕ್ಕಂಥ ಒಂದು ಪದವನ್ನು ಕೂಡ ನಾವೇನಪ್ಪ ಅಂದರೆ ಇಲ್ಲಿ
ಗುರುತಿಸಬಹುದು. ಅದನ್ನು ಕೂಡ ನಾವಿಲ್ಲಿ ನೆನಪಿಟ್ಕೋಬೇಕು. ಅದಲ್ಲದೆ ಇಷ್ಟಾಗಿಯೂ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ, ಸಂಸ್ಕೃತಿ ಎಂಬ ಶಬ್ದ ಅಥವಾ ಪರಿಕಲ್ಪನೆ ಖಚಿತವಾದ ಅರ್ಥವ್ಯಾಪ್ತಿ ಇನ್ನೂ ದಕ್ಕಿದಂತಿಲ್ಲ. ದಕ್ಕಬೇಕು ಎಂದು ಅಪೇಕ್ಷಿಸುವುದು ಕಷ್ಟ ಕೂಡ. ಒಂದು ಶಬ್ದಕ್ಕೆ ಅಥವಾ ಪರಿಭಾಷೆ ಪರಿಕಲ್ಪನೆಗೆ ನಿರ್ದಿಷ್ಟ ಅರ್ಥವ್ಯಾಪ್ತಿ ಇರದಿರುವುದು ಒಂದು ಸೌಲಭ್ಯವೂ ಹೌದು. ನಾವು ಇದನ್ನೇ ಸಂಸ್ಕೃತಿ ಅಂತೇಳಿ ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಕುಲ ಸಂಸ್ಕೃತಿ ಬರ್ತದೆ, ಜಾತಿ ಸಂಸ್ಕೃತಿ ಬರ್ತದೆ, ಬ್ರಾಹ್ಮಣ ಸಂಸ್ಕೃತಿ ಬರ್ತದೆ, ಹಿಂದೂ ಸಂಸ್ಕೃತಿ ಬರ್ತದೆ, ಹಲವಾರು ಸಂಸ್ಕೃತಿಗಳು ಬರ್ತವೆ. ಯಾವ ಕೂಡ ಒಟ್ಟಾರೆಯಾಗಿ ಇಲ್ಲಿ ನಿರ್ದಿಷ್ಟವಾಗಿ ಏನಪ್ಪ ಅಂದ್ರೆ ಸಂಸ್ಕೃತಿ ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ತೆಗೆದುಕೊಂಡಾಗ ಅವೆಲ್ಲವೂ ಕೂಡ ಸಂಸ್ಕೃತಿ ಅದಾನ ಅಥವಾ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಮಾಡಿದಾಗ ನಿಜವಾಗಿ ನೋಡಿದಾಗ ಯಾವ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಸಂಸ್ಕೃತಿ ಅಂತಕ್ಕಂಥ ಪರಿಭಾಷೆ ಒಳಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ಸಾಂಸ್ಕೃತಿಕ ವಿಶೇಷಗಳನ್ನು ಒಟ್ಟಿಗೆ ಬಳಸಿದ ವಾಕ್ಯಗಳಿರ್ತವೆ. ಸಮಾಜದ, ರಾಜಕಾರಣದ, ಧರ್ಮದ, ಸಾಹಿತ್ಯದ ಆಯಾಮಗಳನ್ನು ಸೂಚಿಸುವುದಕ್ಕಾಗಿ ಮೊದಲ 4 ವಿಶೇಷಣಗಳು ಬಳಕೆಯಾದವು ಎಂದು ತಿಳಿಯಬಹುದಾದರೆ ಸಾಂಸ್ಕೃತಿಕ ಎನ್ನುವಂಥ ಕೊನೆಯ ವಿಶೇಷಣ ಬರೋದಕ್ಕೆ ಕಾರಣವೇನು? ಇಲ್ಲಿ ಸಾಮಾಜಿಕವಾಗಿ ನೋಡ್ರಿ, ರಾಜಕೀಯವಾಗಿ ನೋಡ್ರಿ, ಧಾರ್ಮಿಕವಾಗಿ ನೋಡ್ರಿ, ಎಲ್ಲ ರೀತಿಯಲ್ಲೂ ಕೂಡ ಸಂಸ್ಕೃತಿಯ ಒಂದು ವ್ಯಾಖ್ಯೆ ಪರಿಕಲ್ಪನೆ ಭಿನ್ನ ಭಿನ್ನವಾಗಿ ತೋರ್ತದೆ. ಹಾಗಾದರೆ ಸಂಸ್ಕೃತಿ ಅಂದರೆ ಏನು ಅಂತಕ್ಕಂಥದ್ದು ಒಂದೊಮ್ಮೆ ಸಾಂಸ್ಕೃತಿಕ ಎಂಬ ಪರಿಭಾಷೆಯ ಮೇಲಿನ ಸಮಸ್ತ ಆಯಾಮಗಳನ್ನು ಒಳಗೊಳ್ಳುತ್ತದೆ ಎನ್ನುವುದಾಗಿದ್ದರೆ ಪುನಃ ಸಾಂಸ್ಕೃತಿಕ ಎಂಬ ಪದವನ್ನು ಕೊನೆಗೆ ಸೇರಿಸುವ ಅಗತ್ಯವೇನು? ಸಮಾಜಶಾಸ್ತ್ರೀಯ ಬರಹಗಳಲ್ಲಿ ಇಂದು ಇರುವ ಈ ಪರಿಭಾಷೆಯ ಗೊಂದಲವನ್ನು ಸಂಸ್ಕೃತಿ ಪರಿಕಲ್ಪನೆ ಇನ್ನೂ ಖಚಿತವಾಗದಿರುವ ಸಮಸ್ಯೆಯ ಮುಂದುವರಿಕೆಯಾಗಿದೆ. ಅದಕ್ಕಾಗಿ ಸಂಸ್ಕೃತಿ ಅಂದ್ರೆ ಇದೇ ರೀತಿಯಾಗಿ ಅಂತೇಳಿ ನಾವೇನಪ್ಪ ಅಂದ್ರೆ ಇಲ್ಲಿ ಹೇಳೋಕ್ಕೆ ಸಾಧ್ಯತೆಗಳೇ ಇಲ್ಲ. ಬಹುಶಃ ಏನಪ್ಪ ಅಂದ್ರೆ ನಮ್ಮ ಹಿರಿಯರು ರೂಪಿಸಿರ್ತಕ್ಕಂಥ ಸಂಸ್ಕೃತಿ ಅಂತಕ್ಕಂಥ ಪರಿಕಲ್ಪನೆ ಮೇಲೆ ಇಲ್ಲೇನಪ್ಪ ಅಂದ್ರೆ ದೋಷಾರೋಪಣೆ ಮಾಡುವಂತೆ ಈಗ ಪ್ರಶ್ನೆ ಎತ್ತೋದ್ರಿಂದ ಬಹಳ ಪ್ರಯೋಜನವಿಲ್ಲ. ನಿಜವೇನೆಂದರೆ ಈಗ ನಾವು ಯಾವ ಸಂಗತಿಗಳನ್ನು ಕರ್ನಾಟಕ ಸಂಸ್ಕೃತಿಯ ವ್ಯಾಖ್ಯೆಯಲ್ಲಿ ಸೇರಿಸುತ್ತಿದ್ದೇವೆಯೋ ಅವು ಕರ್ನಾಟಕದ ಬದುಕಿನಲ್ಲಿ ಹಿಂದೆಯೂ ಇದ್ದವು. ಅವನ್ನು ಒಟ್ಟು ಸಂಸ್ಕೃತಿ ಚರ್ಚೆಯ ಭಾಗವಾಗಿಸಲು ಚರ್ಚೆ ಮಾಡುವವರಿಗೆ ಈ ಕುರಿತು ತಿಳುವಳಿಕೆ ಇರಲಿಲ್ಲ. ಒಂದೊಮ್ಮೆ ತಿಳುವಳಿಕೆ ಇದ್ದರೆ ಅದನ್ನು ಕರ್ನಾಟಕ ಸಂಸ್ಕೃತಿಯ ಭಾಗವಾಗಿ ಒಪ್ಪಿಕೊಳ್ಳಲು ಬೇಕಾದ ಮನಸ್ಥಿತಿ ನಿರ್ಮಾಣವಾಗಿರಲಿಲ್ಲ. ನೋಡಿ, ನಾವು ಯಾವುದು ಸಂಸ್ಕೃತಿ ಅಂತ ಕರಿತೀವಲ್ಲ, ಅತಿಥಿ ಸಂಸ್ಕಾರ ಆಗಿರ್ಬೋದು, ಅಥವಾ ಏನಪ್ಪ ಅಂದ್ರೆ ಮನೆಯಲ್ಲಿ ತಂದೆ ತಾಯಿಗಳಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಂಸ್ಕಾರ ಆಗಿರಬಹುದು. ಇವೆಲ್ಲವೂ ಕೂಡ ಪ್ರಾಚೀನ ಕಾಲದಲ್ಲೇ ಇದ್ದಿರ್ತಕ್ಕಂಥ ಒಂದು ಸಂಸ್ಕೃತಿಗಳು. ಇವೆಲ್ಲವನ್ನು ನಾವು ಈ ಹಿಂದೆಂದೋ ಎಷ್ಟೋ ಸರ್ತಿ ನೋಡಿದೆವು. ಅದನ್ನೇ ಈಗ ಮತ್ತೇನಪ್ಪ ಅಂದ್ರೆ ಇಲ್ಲಿ ಸಂಸ್ಕೃತಿ ಅಂತಕ್ಕಂಥ ಪದದೊಳಗೆ ಏನಪ್ಪ ಅಂದ್ರೆ ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಕರ್ನಾಟಕ ಸಂಸ್ಕೃತಿಯ ಭಾಗವಾಗಿ ಒಪ್ಪಿಕೊಳ್ಳಲು ಬೇಕಾದ ಮನಸ್ಥಿತಿ ನಿರ್ಮಾಣವಾಗಿರಲಿಲ್ಲ, ತಿಳುವಳಿಕೆ ಇರಲಿಲ್ಲ ಎಂಬುದು ಅರಿವಿನ ಪ್ರಶ್ನೆಯಾದರೆ, ಒಪ್ಪಿಗೆ ಇರಲಿಲ್ಲ ಎಂಬುದು ದೃಷ್ಟಿಕೋನದ ಪತ್ತೆಯಾಗಿದೆ. ಈ ಅರಿವು ಹಾಗೂ ದೃಷ್ಟಿಕೋನವು ಅಂತಿಮವಾಗಿ ಸಂಸ್ಕೃತಿ ವ್ಯಾಖ್ಯೆ ಬದಲಾಗಲು, ವಿಸ್ತರಣೆಯಾಗಲು ಹಾಗೂ ಬಹುರೂಪಿಯಾಗಲು ಒತ್ತಡ ನಿರ್ಮಿಸಿದವು. ಅರಿವಾಗುವುದು ಜೊತೆಗೆ ಇಷ್ಟವು ಆಗುವ ಚಿಂತನೆಗಳು ಸಂಭವಿಸಿದ್ದು ಬೇರೆ ಬೇರೆ ಸಮುದಾಯಗಳ ಕರ್ನಾಟಕ ಸಾಂಸ್ಕೃತಿಕ ರಾಜಕಾರಣಕ್ಕೆ ಪ್ರವೇಶ ಪಡೆದ ಬಳಿಕ ಅವು ಹಾಗೇ ಪ್ರವೇಶಿಸಿ ಸಾಮಾಜಿಕವಾಗಿ ತಮ್ಮ ಹಕ್ಕು ಮಂಡನೆ ಮಾಡಿಕೊಟ್ಟೊಡಗಿದ ಬಳಿಕ ಈ ವಿಸ್ತರಣೆ ಇನ್ನೂ ಬದಲಾವಣೆ ಪ್ರಕ್ರಿಯೆ ನಿಲ್ಲುವಂಥದ್ದಲ್ಲ, ನಿರಂತರವಾಗಿ ನಡೆಯುತ್ತಾ ಹೋಗುವಂಥದ್ದು. ಉದಾಹರಣೆಗೆ ಈಗ ನಾವು ಕರ್ನಾಟಕ ಸಂಸ್ಕೃತಿ ಚರ್ಚೆಯಲ್ಲಿ ಕನ್ನಡದ ಜೊತೆ ಕರ್ನಾಟಕದ ಜನಭಾಷೆಗಳಾದ ಕೊಡವ, ಕೊಂಕಣಿ, ಉರ್ದು, ತುಳು, ತಮಿಳು ಮುಂತಾದ ಸಾಹಿತ್ಯಿಕ ಭಾಷೆಗಳ ಒಂದು ಸಂಸ್ಕೃತಿಯನ್ನು ಕೂಡ ನಾವೇನಪ್ಪ ಅಂದ್ರೆ ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಆದರೆ ಕೊನೆಯ 3 ಭಾಷೆಗಳಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳು ಈಚೆಗೆ ಕಾಣಿಸುತ್ತಿವೆ. ಇವು ಮುಂದೆ ಬಲಗೊಂಡರೆ ಕರ್ನಾಟಕ ಸಂಸ್ಕೃತಿಯ ವ್ಯಾಖ್ಯೆಯನ್ನು ವಿಸ್ತರಿಸಲು ಒತ್ತಡ ಹೇರುತ್ತದೆ. ಈ ರೀತಿಯಾಗಿ ಸಂಸ್ಕೃತಿ ಎಂದಾಗ ಒಂದೇ ಥರದ ಒಂದು ಅರ್ಥ ಬರಲಿ, ಭಿನ್ನ ಭಿನ್ನವಾಗಿರ್ತಕ್ಕಂಥ ಒಂದು ಅರ್ಥಗಳು ಕೂಡ ಬಂದೇ ಬರ್ತದೆ ಅಂತಕ್ಕಂಥದ್ದು ಒಂದು ವಿಚಾರ. ಇದನ್ನು ಕಂಡರೆ ಈ ಸಂಸ್ಕೃತಿ ಎಂಬ ಈ ಶಬ್ದ ಅಥವಾ ಪರಿಕಲ್ಪನೆಯೊಳಗೆ ಚರ್ಚೆ ಮಾಡುತ್ತಿರುವುದು ಕೇವಲ ಜ್ಞಾನದ ಅಥವಾ ಶೈಕ್ಷಣಿಕವಾದ ಸಂಗತಿಗಳನ್ನಲ್ಲ. ಹಲವು ವರ್ಗ, ಸಮುದಾಯ ತಮ್ಮ ಕಲ್ಪನೆಗಳ ಸಮಾಜ ಕುರಿತು ರಾಜಕೀಯ, ಆರ್ಥಿಕ, ಧಾರ್ಮಿಕ, ಸಾಮಾಜಿಕ ನಿಲುವುಗಳನ್ನು ಮೂಡಿಸುತ್ತಿವೆ. ತಮ್ಮ ಸಾಮಾಜಿಕ, ರಾಜಕೀಯ ಅಶೋತ್ತರ ಹಾಗೂ ಹಕ್ಕೊತ್ತಾಯಗಳ ಮಂಡನೆಗೆ ಈ ಪರಿಕಲ್ಪನೆಯನ್ನು ಬಳಕೆ ಮಾಡುತ್ತಿವೆ ಎಂದು ಹೊಳೆಯತೊಡಗುತ್ತದೆ. ಎಂತಲೇ
ಸಂಸ್ಕೃತಿಯ ವಿಭಿನ್ನ ವ್ಯಾಖ್ಯೆಗಳು ಅಂತಿಮವಾಗಿ ಏನು ತೋರಿಸ್ಕೊಡ್ತಾವೆ ಅಂದ್ರೆ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಪ್ರಮುಖವಾಗಿ ಏನಪ್ಪ ಅಂದ್ರೆ ವ್ಯಾಖ್ಯೆಗಳೇ ಆಗಿವೆ. ಸಂಸ್ಕೃತಿಯ ಚರ್ಚೆಗಳು ಕೂಡ ರಾಜಕೀಯ, ಸಾಮಾಜಿಕ ನಿಲುವುಗಳ ಚರ್ಚೆ ಮತ್ತು ಮುಖಾಮುಖಿಗಳೇ ಆಗಿವೆ. ಆದ್ದರಿಂದ ಸಂಸ್ಕೃತಿ ಎಂಬ ಶಬ್ದವು ಎಷ್ಟೇ ಅಸಂಕಲ್ಪಿತವಾಗಿದ್ದರೂ ಈ ಪರಿಕಲ್ಪನೆ ಒಂದು ರಚನೆ ಎಂದು ಹೇಳಿದರೂ ನಮ್ಮ ಬೌದ್ಧಿಕ ಚರ್ಚೆಗಳಿಂದ ಇದನ್ನು ಹೊರಹಾಕಲು ಸಾಧ್ಯವಿಲ್ಲ, ಹಾಕಬೇಕಾದ ಅಗತ್ಯವೂ ಇಲ್ಲ. ಇದನ್ನು ಬಳಸುವವರು ಮಾತ್ರ ತಾವು ಯಾವ ಅರ್ಥದಲ್ಲಿ ಮತ್ತು ಯಾವ ಉದ್ದೇಶದಲ್ಲಿ ಇದನ್ನು ಬಳಸುತ್ತಿದ್ದೇವೆ ಎಂದು ಖಚಿತಪಡಿಸುವುದು ಇದಕ್ಕೆ ಅಗತ್ಯ. ಇದರಿಂದ ಒಬ್ಬರು ಮತ್ತೊಬ್ಬರು ಭಿನ್ನ ಮತದ ಜೊತೆಗೆ, ಪ್ರಮುಖವಾಗಿ ಏನಪ್ಪ ಅಂದರೆ ಇಲ್ಲಿ ಭಿನ್ನ ಮತದ ಜೊತೆಗೆ ಸಹಮತದ ಜೊತೆಗೂ ಮುಖಾಮುಖಿಯಾಗಲು ಸಾಧ್ಯವಾಗುತ್ತದೆ. ಈ ಭಿನ್ನಮತ ಹಾಗೂ ಸಹಮತಗಳ ಮುಖಾಮುಖಿಯ ಕರ್ನಾಟಕದ ಮಟ್ಟಿಗೆ ಅಗತ್ಯವೂ ಕೂಡ ಆಗಿದೆ ಅಂತಕ್ಕಂಥ ಏನಪ್ಪ ಅಂದರೆ ಇಲ್ಲಿ ತನಕ ಸಂಸ್ಕೃತಿಗೆ ಸಂಬಂಧಪಟ್ಟಂಥ, ಇಲ್ಲಿ ಸಂಸ್ಕೃತಿ ಅಂದರೆ ಯಜಮಾನ ಸಂಸ್ಕೃತಿ, ಇಸ್ಲಾಂ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಅಥವಾ ಜಾತೀಯತೆ, ಬ್ರಾಹ್ಮಣ ಸಂಸ್ಕೃತಿ, ದಲಿತ ಸಂಸ್ಕೃತಿ ಮುಂತಾದ ವಿಚಾರವನ್ನು ನೋಡಿದಾಗ ನಮ್ಮ ಕನ್ನಡದ ಒಂದು ಸಂಸ್ಕೃತಿಯನ್ನು ಬಗ್ಗೆ ವಿಚಾರ ಮಾಡಿದಾಗ ವೀರತನದ ಸಂಸ್ಕೃತಿ ಅಥವಾ ಪ್ರಮುಖವಾಗಿ ಏನಪ್ಪ ಅಂದ್ರೆ ಸಂಸ್ಕಾರಯುತವಾಗಿರ್ತಕ್ಕಂಥ ಸಂಸ್ಕೃತಿ, ಕಲ್ಚರ್. ಒಂದು ಕಡೆ ಸಂಸ್ಕೃತಿ ಅಂದರೆ ಇಂಗ್ಲೀಷ್ನಲ್ಲಿ ಕಲ್ಚರ್ ಅಂತೇಳಿ ಹೇಳ್ತೇವೆ. ಕಲ್ಚರ್ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಒಂದು ತಿದ್ದಿದ, ಪರಿಷ್ಕರಿಸಿದ ವ್ಯವಸಾಯ ಪದ್ಧತಿ ಅಂತ ಹೇಳ್ತೇವೆ. ವ್ಯವಸಾಯ ಅಂದ್ರೆ ಅದನ್ನು ಸಾಕಷ್ಟು ಏನಪ್ಪ ಅಂದ್ರೆ ಸಂಸ್ಕರಣೆ ಮಾಡಿ ಸಾಕಷ್ಟು ಕಷ್ಟಪಟ್ಟು ಬಿತ್ತು ಬೆಳೆದು ಆ ಫಲವನ್ನು ಯಾವ ರೀತಿಯಾಗಿ ನಾವು ಪಡಿತೇವೋ ಅದೇ ರೀತಿಯಾಗಿ ಸಂಸ್ಕೃತಿ ಅಂದಾಗ ಹಲವಾರು ವಿಚಾರಧಾರೆಗಳು ಇಲ್ಲಿ ಒಬ್ಬ ಮನುಷ್ಯನ ಆಳದಲ್ಲಿ ಬೆಳೆದು ಭಿನ್ನ ಭಿನ್ನವಾದಂಥ ವಿಚಾರಗಳಿಂದ ಕೂಡಿರ್ತಕ್ಕಂಥ ಮನುಷ್ಯ ಒಳ್ಳೆಯ ಸಂಸ್ಕೃತಿಗೆ ಬರೋದು ಬಹಳ ಕಷ್ಟ. ಆದರೂ ಕೂಡ ಇಲ್ಲಿ ಸಂಸ್ಕೃತಿ ಅಂದರೆ ಏನು ಅಂತಕ್ಕಂಥ ಈ ಲೇಖನದಾಗ ಭಾಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಇಲ್ಲಿ ರಹಮತ್ ತರ್ಕೇರಿಯವರು ಏನಪ್ಪ ಅಂದರೆ ಈ ಒಂದು ಗದ್ಯ ಪಾಠದ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಇಂಥ ಒಂದು ವಿಷಯವನ್ನು ನೀವು ಸರಿಯಾದ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಏನಪ್ಪ ಅಂದ್ರೆ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಈ ಸಂಸ್ಕೃತಿ ಹಾಗೆಂದರೆ ಏನು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ಸುಮಾರು 15 ಅಂಕಗಳಿಗೆ ಏನಪ್ಪ ಅಂದರೆ ಈ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನೋಟ್ಸ್ ಮಾಡಿಕೊಂಡು ಮಂಡನೆ ಮಾಡಬೇಕಾಗ್ತದೆ. ಇನ್ನು ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದಾಗ ಒಂದು 4-5 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಒಂದು, ಸಮುದಾಯದ ಜೀವನ ವಿಧಾನ ಅಂದರೆ ಏನು, ಎದಕ್ಕಂತ ಕರಿತೀವಿ? ಅದು ಆಪ್ಷನ್ಸ್ ಅ ಸಂಸ್ಕೃತಿ, ಆ ಇಲ್ಲ, ಈ ಭಾಗಶಃ, ಈ ಸಂಪೂರ್ಣ ಸುಳ್ಳು. ಇಲ್ಲಿ ಆಪ್ಷನ್ಸ್ ಅ ಸಂಸ್ಕೃತಿ ಸರಿಯಾದ ಉತ್ತರ. ಇನ್ನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡಿದಾಗ ನವೋದಯ ಕವಿಗಳು ಇವರು ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ, ಕುವೆಂಪು, ಲಂಕೇಶ, ಚಿದಾನಂದಮೂರ್ತಿ. ಇಲ್ಲಿ ಕುವೆಂಪು ಅವರು ಸರಿಯಾದ ಉತ್ತರ. ಇನ್ನು ಸಂಗೀತ ಕಲೆ ಇವು ಕರ್ನಾಟಕ ಸಂಸ್ಕೃತಿ, ನೀತಿ, ಧರ್ಮ, ಹವ್ಯಾಸ. ಸರಿಯಾದ ಉತ್ತರ ಕರ್ನಾಟಕ ಸಂಸ್ಕೃತಿ. ಇನ್ನು ಉಪಸಂಸ್ಕೃತಿ ರೂಪಿಸಿದವರು ಯಾರು? ಉಪಸಂಸ್ಕೃತಿ ಅಂತಕ್ಕಂಥ ಒಂದು ಪದವನ್ನು ರಚನೆ ಮಾಡಿದವರು ಯಾರು ಅಂತಕ್ಕಂಥದ್ದು, ಅದನ್ನು ಬರಗೂರು ರಾಮಚಂದ್ರಪ್ಪ ಅಂತಕ್ಕಂಥವ್ರು ಏನಪ್ಪ ಅಂದ್ರೆ ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ಸಂಸ್ಕೃತಿಯ ಬಹುಶಿಸ್ತೀಯ ಅರ್ಥ ಏನಾಗ್ತದೆ? ಬಹುಶಿಸ್ತೀಯ ಅರ್ಥ ಅಂದ್ರೆ ಸಂಸ್ಕೃತಿ ಸಂಸ್ಕರಣ ಯಾವುದೂ ಅಲ್ಲ. ಉತ್ತರ ಆಪ್ಷನ್ಸ್ ಸಾಂಸ್ಕೃತಿಕ ಅಂತಕ್ಕಂಥದ್ದು ಬಹುಶಿಸ್ತೀಯ ಅರ್ಥ. ಆಧಾರ ಗ್ರಂಥ ಇಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪ್ರಮುಖವಾಗಿ ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಅಧ್ಯಯನದ ಆಕಾರಗಳು BA 6 ಕನ್ನಡ ಐಚ್ಛಿಕ ಪಠ್ಯಪುಸ್ತಕ ಪತ್ರಿಕೆ 1 ಪ್ರಸಾರಾಂಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ. ಎಲ್ಲರಿಗೂ ಧನ್ಯವಾದಗಳು.